ತುಳುನಾಡಿನ ಆಚಾರ ವಿಚಾರ ಕಾಲಕಾಲಕ್ಕೆ ವಿಭಿನ್ನ ವಿಶಿಷ್ಟವಾಗಿರುತ್ತದೆ. ಧರ್ಮಗಳಲ್ಲಿ ಒಂದೊಂದು ರೀತಿಯ ಆಚರಣೆಗಳು ಮತ್ತು ತುಳುನಾಡಿನಲ್ಲಿ ನಡೆದು ಬಂದ ಸಾಂಪ್ರದಾಯಿಕ ಆಚರಣೆ ಮತ್ತೊಂದೆಡೆ. ಒಂದು ಕಾಲದಲ್ಲಿ ಕೂಡು ಕುಟುಂಬದಲ್ಲಿ ಮನೆಯಲ್ಲಿ ನಿತ್ಯವೂ ಹಬ್ಬದ ವಾತಾವರಣವಿತ್ತು. ಆಷಾಢ ಅಂದರೆ ಆಟಿ ತಿಂಗಳು ಬಂತಂದರೆ ಸಾಕು, ಮನೆ ಸುತ್ತಮುತ್ತಲಿನಲ್ಲಿ ಸಿಗುತ್ತಿದ್ದ ತರಕಾರಿಯೊಂದಿಗೆ ಸೊಪ್ಪುಗಳ ಪದಾರ್ಥ ಪಲ್ಯ ಮಾಡಿ ತಿನ್ನುತ್ತಿದ್ದರು. ಆದರೆ ಅಂದಿನ ದಿನಗಳು ಕಷ್ಟಕರವಾಗಿತ್ತು. ಇದೀಗ ಎಲ್ಲ ಮರೆಯಾಗುತ್ತಿದೆ. ಮನೆಯಂಗಳದಲ್ಲಿ ಗದ್ದೆಯಲ್ಲಿ ಸಿಗುತ್ತಿದ್ದ ತರಕಾರಿ ಇದೀಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆ ನೀಡಿ ಖರೀದಿಸುತ್ತಿದ್ದೇವೆ. ಆಷಾಢ ಮಾಸದಲ್ಲಿ ಹಲಸಿನ ಹಣ್ಣು ವಿಶೇಷ ಮತ್ತು ಮಾವಿನ ಹಣ್ಣು ಕೂಡ ಆಷಾಢ ಮಾಸ ಕೊನೆಯಲ್ಲಿ ಮುಗಿತಾ ಬರ್ತದೆ. ಹಲಸಿನ ಹಣ್ಣಿನ ಬೀಜ ಅಂದರೆ ತುಳುವಿನಲ್ಲಿ ಬೋಳೆ ಅಂತ ಹೇಳ್ತಾರೆ. ಅದು ಆಷಾಢ ಮಾಸದ ಇದು ಆಟಿದ ಹುಣ್ಣಿಮೆಗೆ ಬಹಳ ವಿಶೇಷ. ಮಕ್ಕಳ ಅರಿವಿಗೆ ಬಾರದೆ ಎಲ್ಲ ಪದಾರ್ಥಗಳು ಮರೆಯಾಗುತ್ತಿವೆ. ಉಡುಪಿ ಕೃಷ್ಣಮಠದ ಪರಿಸರದಲ್ಲಿರುವ ಅಂಗಡಿಯಲ್ಲಿ ಎಲ್ಲ ಸೊಪ್ಪು ತರಕಾರಿಗಳು ಮಾರಾಟ ಮಾಡಲಾಗುತ್ತಿದೆ. ಇದನ್ನು ಖರೀದಿ ಮಾಡಲು ಜನ ಮುಗಿ ಬೀಳುತ್ತಾರೆ. ತಮ್ಮ ಮನೆ ಪರಿಸರದಲ್ಲಿ ಧರ್ಮಾರ್ಥವಾಗಿ ಸಿಗುತ್ತಿದ್ದ ಸೊಪ್ಪು ತರಕಾರಿಯನ್ನು ಹಣ ನೀಡಿ ಖರೀದಿಸುವ ಪರಿಸ್ಥಿತಿಗೆ ಬಂದಿರುವುದು ವಿಪರ್ಯಾಸವೇ ಸರಿ. ಮಳೆ ತುಂಬ ಕಡಿಮೆ ಆಗಿದೆ. ಕಡಿಮೆ ಆದ ಮಳೆ ಬರಬೇಕಾದ್ರೆ ಗಿಡ ಮರಗಳನ್ನು ಸಂರಕ್ಷಿಸಬೇಕಾಗ್ತದೆ. ಒಂದು ಗಿಡ ನಟ್ಟು ಅದನ್ನು ಬೆಳೆಸಬೇಕಾದ್ರೆ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಮಾಡಬೇಕು ನಾವು ಮುಂದಿನ ಜನಾಂಗದಲ್ಲಿ. ಆದ್ದರಿಂದ ಹಾಗೆ ಮಾಡಿದರೆ ನಮ್ಮ ಮುಂದಿನ ಜೀವನದಲ್ಲಿ ನಾವು ಹಿಂದಿನ ಕಾಲದ ಕೆಲವು ವಸ್ತುಗಳನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ನನ್ನ ಅಭಿಪ್ರಾಯ. ಮುಂದೊಂದು ದಿನ ಈ ಬಗ್ಗೆ ಮಕ್ಕಳಲ್ಲಿ ಫೋಟೋ ತೋರಿಸಿ ಇಂತಹ ಸೊಪ್ಪು ತರಕಾರಿಗಳು ಇದ್ದವು ಎನ್ನುವುದನ್ನು ತಿಳಿಸುವ ಕಾಲ ಬರುವ ಮೊದಲು ನಾವು ಎಚ್ಚೆತ್ತುಕೊಂಡು ಮನೆಯ ಸುತ್ತಮುತ್ತಲೂ ಇಂತಹ ಸೊಪ್ಪು ತರಕಾರಿಗಳನ್ನು ಬೆಳೆಸಿ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯವಾಗಬೇಕಿದೆ.